ಎಸ್, ಬೆಳ್ತಂಗಡಿಯ ಸಂತೆಕಟ್ಟೆಯಲ್ಲಿ ಕತ್ತಿಗಳ ರಾಶಿ ಇದೆ ನೋಡಿ. ಬಹಳ ವಿಶೇಷವಾಗಿ ಮಧ್ಯಪ್ರದೇಶದ ಭೋಪಾಲ್ನ ಫ್ಯಾಮಿಲಿಯವರು ಬಂದು ಇಲ್ಲಿ ಕತ್ತಿ ಮಾಡುವಂತಹದನ್ನು ಮಾಡ್ತಾ ಇದ್ದಾರೆ ನೋಡಿ. ಕತ್ತಿ ವ್ಯಾಪಾರವೂ ಕೂಡ ಬಹಳ ಜೋರಾಗಿದೆ. ಬಹಳ ವಿಶೇಷವಾಗಿ ಕತ್ತಿಯ ವ್ಯಾಪಾರ ಇಲ್ಲಿ ನಡೀತಾ ಇದೆ. ಕತ್ತಿ ಯಾವ ಕತ್ತಿ ಇದೆ ಎಲ್ಲವೂ ಕೂಡ ಇಲ್ಲಿ ತಗೊಳ್ಳಿಕ್ಕೂ ಕೂಡ ಜನ ಇದ್ದಾರೆ ನೋಡೋ. ಇಲ್ಲಿ ಮಾತನಾಡಿಸುವ ಅಣ್ಣ, ಹೇಗಿದೆ ಕತ್ತಿ? ಕತ್ತಿ ಊರಿನ ಕತ್ತಿಗಿಂತ ಇವರ ಕತ್ತಿ ಸ್ವಲ್ಪ ಕಡಿಮೆ, ಮತ್ತೆ ಕ್ವಾಲಿಟಿ ಕೂಡ ಉಂಟು, ತಗೊಳ್ಬಹುದು. ತಗೊಳ್ಳಿ, ಹಿಡ್ಕೊಳ್ಳಿ. ಎಡಂಡ ಕತ್ತಿ ಎಡ್ಡೆಂಡು ಏತಿಗೆ ರೇಟ್ ಕೇಂದ್ರೀಜಿ. ರೇಟ್ ಎಷ್ಟಣ್ಣ? 350. कितना? 350. 350. ಹಿಡಿ ಪೂರ ರೆಡಿಮೇಡ್ ಅವು ಎದೋನೋಲಿ ಅದಕ್ಕೆ ಈರೊಂದು ಕತ್ತಿದೆ ತೊಂಡಾರ ಯಾನ ಪುಂಜಾಲಕಟ್ಟೆ ಎಂಜುಂಡು ಕತ್ತಿ ಎಂಜುಂಡು ಕತ್ತಿ ತೊಂದರಿಜಿ ಆಂಡ ಅಕಲ ರೇಟ್ ಬಸ್ ಬಣ್ಣಗ ಬುಡ್ಚಿನಾಂಡು ಉಕ್ಕಂತೆ ರೇಟ್ ಕಮ್ಮಿ ಅಂತ ಕುರಿಯರು ಏತ್ ಕಮ್ಮಿ ಹೇಳ್ತೀರಿ? 200 ಕಮ್ಮಿ ಹೇಳ್ತಾರೆ. 500 ಬಂಡೇರು 200 ಕಮ್ಮಿ ಹೇಳ್ತಾರೆ. 500 ಬಂಡೇರು 200 ಕಮ್ಮಿ ಹೇಳ್ತಾರೆ ನೋಡಿ. ಕತ್ತಿ ಸಬಾಸ್. ಎಸ್, ಓ ಪರ್ಚೇಸ್ ಗೆನಾ? ಓಕೆ ನೋಡಿ, ಇದು ಒಂದು ಫ್ಯಾಮಿಲಿ ಆಯ್ತಾ. ಇನ್ನೊಂದು ಫ್ಯಾಮಿಲಿ ಇಲ್ಲಿದ್ದಾರೆ ನೋಡಿ, ಇವ್ರದ್ದೊಂದು ಫ್ಯಾಮಿಲಿ ನೋಡಿ. ಇಲ್ಲಿ ಹೇಗೆ ಈ ಫ್ಯಾಮಿಲಿಯವರು ಕತ್ತಿಯ ವ್ಯಾಪಾರವನ್ನು ಮಾಡ್ತಿದ್ದಾರೆ ಅನ್ನುವಂಥದ್ದು ನಿಮಗೆ ತೋರಿಸ್ತಾ ಇದ್ದೀವಿ. ಭಾಳ ವಿಶೇಷವಾಗಿ ಸ್ಪೆಷಲ್ ಎಲ್ಲವೂ ಕೂಡ ಇದೆ ನಿಮಗೆ. ಕಡಿಮೆ ರೇಟ್ 100 ರೂಪಾಯಿಂದ ಹಿಡಿದು 2000 ತನಕದ ಕತ್ತಿ ಇದೆ. ಈ ಕತ್ತಿಯ ವ್ಯಾಪಾರಸ್ಥರು ಎಲ್ಲರೂ ಕೂಡ ಕತ್ತಿಯ ಕೆಲಸವನ್ನು ಮಾಡ್ತಿರೋರು. ಬಹಳ ವಿಶೇಷವಾಗಿ ನೋಡಿ, ಇಲ್ಲಿ ಪುಟ್ಟ ಮಕ್ಕಳು ಫ್ಯಾಮಿಲಿಯವರೆಲ್ಲ ಸೇರಿಕೊಂಡು ಇದೇ ಕೆಲಸವನ್ನು ಮಾಡ್ತಾರೆ. ಈ ಕೆಲಸವನ್ನು ಮಾಡ್ತಾ ಇರುವವರು ನಾವೀಗ ತೋರಿಸ್ತಾ ಇದ್ದೀವಿ. ಕತ್ತಿ ವ್ಯಾಪಾರಿಗಳು ಹೇಗೆ ಕೆಲಸವನ್ನು ಮಾಡ್ತಾರೆ ಅನ್ನೋಂಥ ನೋಡಿ. ಮಕ್ಕಳನ್ನು ಹೀಗೆ ಒಂದು ಗಾಳಿ ಹಾಕಿಸ್ತಾರೆ. ಅದರ ಜೊತೆಗೆ ಒಂದು ವಿಶೇಷವಾಗಿ ಈ ಇದ್ದಿಲುಗಳನ್ನೆಲ್ಲ ತಂದು ಇಲ್ಲೇ ಬೆಂಕಿ ಹಾಕಿ ಅಲ್ಲೇ ಇಡ್ರ ಅಲ್ಲೇ ಬಹುಮಾನ ಅನ್ನುವಂಥ ರೀತಿಯಲ್ಲಿ ಕತ್ತಿ ವ್ಯಾಪಾರವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ. काम करते करते हमको हो गया कम से कम 15-20 साल. हमारे बाप दादे करते हैं. हमारा 5. टोटल फैमिली पूरा वो तीन फैमिली है. तीन फैमिली में कितने लोग हैं? 3 फैमिली में हो गए 15-20 आदमी. कहाँ पे रहते हैं? इधर ही रहते हैं. सब गांव घूमते हैं, गांव जाते हैं. गांव बेलतंगड़ी में अभी रुकते 15-20 दिन. व्यापार चला तो रुकेंगे, नहीं चले जाएंगे. व्यापार अच्छा है ना? हाँ, व्यापार है ना? हाँ, बहुत अच्छा है. अच्छा मीडियम है. ग्राहक कैसे है? ग्राहक अच्छा बहुत अच्छा आदमी इधर का. ಓಕೆ ನೋಡಿ, ಬೆಳ್ತಂಗಡಿಯವರು ಬಹುತ್ ಅಚ್ಚ ಅಂತೆ. ಯಾಕೆಂದ್ರೆ ಒಳ್ಳೆ ವ್ಯಾಪಾರ ಮಾಡ್ತಾ ಇದ್ದಾರಂತೆ, ಬಹುತ್ ಅಚ್ಚ ಅಂತ ಹೇಳ್ತಿದ್ದಾರೆ ನೋಡಿ. ಅಲ್ಲೇ ಅವರೆಲ್ಲ ಕತ್ತಿಯ ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಅಲ್ಲಲ್ಲಿ ಬಂದು ನಿಲ್ಲಿಸಿ ಕತ್ತಿಯನ್ನು ನೋಡುದು ಹೇಗಿದೆ ಅಂತ ನೋಡುದು, ಹಿಡಿ ನೋಡುದು, ಆನಂತರ ಹಿಡ್ಕೊಂಡು ಹೋಗುದೆ ಎಲ್ಲರೂ ಕೂಡ ಆಯ್ತಾ. ನಮ್ಮ ಎಲ್ಲ ಕತ್ತಿಗಳನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಅದರ ಜೊತೆಗೆ ಇಲ್ಲಿ ಅಜ್ಜ ಇದ್ದಾರೆ, ಅಜ್ಜರ ಹತ್ರ ಮಾತಾಡಿಸುವ. ಅವರು ಭಾರಿ ಸೀನಿಯರ್ ಎಕ್ಸ್ಪೀರಿಯನ್ಸ್ಡ್ ಹ್ಯಾಂಡ್ ನೋಡಿ. ಕತ್ತಿ ವ್ಯಾಪಾರ ಜೋರಾಗಿ ನಡೀತಾ ಇದೆ. ಇದಾಗ್ಬೋದಾ ಅದಾಗ್ಬೋದಾ ಅನ್ನುವಂತಹ ರೀತಿಯಲ್ಲಿ ಲೆಕ್ಕಾಚಾರಗಳು ನಡೀತಾ ಇದೆ. ಜೊತೆಗೆ ನೋಡಿ ಅಲ್ಲಿ ವ್ಯಾಪಾರ ಬಸ್ಸು ಕೈಂಚೋಲೆ. ಸರ್, ಎಂಚುಂಡು ಹೇಗುಂಟು? ಏನು ನಾವು ಹೀಗೆ ತಗೊಳ್ತಾ ಇದೀವಿ, ನೋಡಬೇಕು. ಫಸ್ಟ್ ಟೈಮ್. ಕೊಡ್ಲಿ ಹೇಗಿದೆ ನೋಡ್ಬೇಕು. ಎಷ್ಟಂತೆ? ಅದಕ್ಕೆ 800 ಅಂತ. 800 ಎಷ್ಟು ಕೊಡುವ ಪ್ಲಾನ್ ಅಲ್ಲಿ ಇದ್ದೀರಿ? ನಾನು 400 ಕೊಟ್ಟಿದ್ದಾನೆ. 400 ಅಷ್ಟೇ? 800 400 ಸಿಗ್ತದಾ? आपका नाम क्या है? राम भाई हाँ. कितना आदमी है? आपका फैमिली में कितना आदमी है? 6-7 आदमी. 6-7 आदमी. कितना दिन इधर? अब वो व्यापार के ऊपर है. व्यापार होगा रहेंगे तो चले जाएंगे. व्यापार होगा चले जाएंगे. हाँ, क्या करेंगे? कोई खेती तो ही नहीं हमारे पास, तो खेती पे रहेंगे भाई. हमारे पास खेती तो है ही नहीं, तो हम खेती चलाते हैं. ठीक है, उसको बनाते हो तुम टीवी में लगाओगे. वो क्या है? तम्बाकू है. ವೆರಿ ನೈಸ್. ನೋಡಿ, ಎಸ್, ಭಾರಿ ಎಕ್ಸ್ಪೀರಿಯನ್ಸ್ಡ್ ಹ್ಯಾಂಡ್ ನೋಡಿ. ತುಂಬ ಚೆನ್ನಾಗಿ
ಎಕ್ಸ್ಪೀರಿಯನ್ಸ್ ಇದೆ. ಅವರು ಎಕ್ಸ್ಪೀರಿಯನ್ಸ್ ಅಲ್ಲಿ ತುಂಬ ಕೆಲಸವನ್ನ ಮಾಡ್ತಾ ಇರುವವರು. ಕನ್ನಡ ಬರದೇ ಇದ್ರೂ ಕೂಡ ಕನ್ನಡ ಆತ ಥೋड़ा थोड़ा आता सेठ व्यापार क्या क्या आता ऐसे आता ಏನ್ ಬೇಕು ಎಷ್ಟು ಕೊಡ್ತೀರಾ ऐसा आता है बस ಓಕೆ, ಎಷ್ಟು ಕೊಡ್ತೀರಾ? हाँ बस बस ऐसा ही आता ಅದಕ್ಕೆ ಎಷ್ಟು? 350 400 ಅಷ್ಟೇ. ಅಷ್ಟೇ 350 ಮೀನ್ಸ್ 350 350. हाँ 400 ಮೀನ್ಸ್ 400 400. ಆಮೇಲೆ ಬೇರೆ ಏನು ಗೊತ್ತುಂಟು? ಬೇರೆ ಯಾವುದು ಏನ್ ಗೊತ್ತಿಲ್ಲ, ನಿಮ್ದು ಅಷ್ಟೇ. ಯಾರು ಹೇಳಿದ್ರು ಪಕ್ಕು ಎಲ್ಲ ಗೊತ್ತು. ನಿಮ್ಮ ಇಡೀ ಫ್ಯಾಮಿಲಿ ಎಷ್ಟು ಜನ ಇದ್ದೀರಿ? फैमिली तो कितना है हमारा? फैमिली तो पूरा कर्नाटक में है, पूरा केरला तक में है। फैमिली तो बहुत कम से टोटल कितना है? टोटल तो गिनती करोगे 10,000 से ज्यादा है। 1000 के ज्यादा है? 10,000 से ज्यादा है। 10,000? हाँ, वो यही काम ये पूरा यही काम पूरा ये काम। ओके, ಬೆಳ್ತಂಗಡಿಯಲ್ಲಿ ಎಷ್ಟು ದಿನ? ये इधर अभी 4 दिन हुआ हमारे को। 4 दिन? हाँ, अभी व्यापार चलेगा तो रुकेगा, नहीं जाएगा उन्हें जाकर नहीं। व्यापार चलेगा और नहीं? हाँ, व्यापार चलेगा तो रुकेगा, नहीं जाएगा। नहीं व्यापार और नहीं? हाँ, नहीं व्यापार तो नहीं, व्यापार नहीं, व्यापार है थोड़ा कमी है, बिजनेस कमी है। वो ग्राहक नहीं से? गिराक नहीं ना, कमी है गिराक। ग्राहक अच्छे है ना इधर? अच्छा आदमी अच्छा है, इधर का आदमी अच्छा है, बेलतंगड़ी का आदमी अच्छा है। अच्छा है। कोई मुश्किल नहीं है। नेक्स्ट किधर से जा? नेक्स्ट इधर जाएगा बिशी रोड बंटोला तरफ। ಬಿಸಿ ರೋಡ್ ಬಂಟ್ವಾಳ? हाँ, ಓಕೆ, ನೋಡಿ ನೆಕ್ಸ್ಟ್ ಬಿಸಿ ರೋಡ್ ಬಂಟ್ವಾಳಕ್ಕೆ ಹೋಗ್ತಾರೆ. ವ್ಯಾಪಾರ ನಡೀತಾ ಉಂಟು, ನೋಡ್ತಾ ಇದ್ದಾರೆ. ಎಲ್ಲವೂ ಕೂಡ ಇಲ್ಲಿ ವ್ಯಾಪಾರ ಜೋರಾಗಿ ನಡೀತಾ ಉಂಟು. ಇದು ಮಧ್ಯಪ್ರದೇಶದವರು ಬಂದು ಬೆಳ್ತಂಗಡಿಯಲ್ಲಿ ತಮ್ಮ ಬದುಕನ್ನು ಕಟ್ಟಿಕೊಳ್ತಾ ಇರುವಂಥ ರೀತಿ ನಿರಂತರವಾಗಿ ಕತ್ತಿಯ ವ್ಯಾಪಾರವನ್ನು ಮಾಡಿಕೊಂಡು ಇಲ್ಲಿ ಬದುಕನ್ನು ಕಟ್ಟಿಕೊಂಡಿದ್ದಾರೆ. ಅವರ ಭಾಷೆಯಲ್ಲಿ ಮಾತನಾಡುವಂತಹ ಪ್ರಯತ್ನ ನಾವು ಮಾಡಿದ್ದೇವೆ. ನಿಮಗೊಂದಷ್ಟು ಮಾಹಿತಿ ಕೊಡಬೇಕು. ಬೆಳ್ತಂಗಡಿಯ ಸಂತೆಕಟ್ಟೆಯಲ್ಲಿ ಇಂತಹದೊಂದು ಕತ್ತಿ ವ್ಯಾಪಾರ ನಡೀತಾ ಇದೆ ಅನ್ನುವಂಥ ಮಾಹಿತಿ ಕೊಡುವಂಥ ನಿಟ್ಟಿನಲ್ಲಿ ಈ ವರದಿಯನ್ನು ಮಾಡ್ತಾ ಇದ್ದೇವೆ. ಸಂದೀಪ್ ಶೆಟ್ಟಿ ಮತ್ತು ಮನೀಶ್ ಜೊತೆಗೆ ದಾಮೋದರ ದೊಂಡೋಲೆ, ಸುದ್ದಿ ನ್ಯೂಸ್, ಸಂತೆಕಟ್ಟೆ, ಬೆಳ್ತಂಗಡಿ. ಚೇತನಾಸ್ ಬ್ಯೂಟಿ ಲಾಂಜ್, ನಿಮ್ಮೊಳಗಿನ ಸೌಂದರ್ಯದ ಅನಾವರಣದ ತಾಣ. ಆಸ್ಥೆಟಿಕ್ ಸ್ಪಾ, ಮೇಕಪ್, ಹೇರ್ ಸ್ಟೈಲಿಂಗ್, ಸಲೂನ್, ಹೀಗೆ ಎಲ್ಲ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ. ಚೇತನಾಸ್ ಎಜುಕೇಶನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು. ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ. 2 ದಿನಗಳಿಂದ ಆರಂಭಿಸಿ 6 ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ ಮೇಕಪ್ ಕೋರ್ಸ್ಗಳು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ. ಈ ಅದ್ಭುತ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ. ಚೇತನಾಸ್ ಬ್ಯೂಟಿ ಲಾಂಜ್, 3ನೇ ಮಹಡಿ, ಕಂಕನಾಡಿ ಗೇಟ್ ಬಿಲ್ಡಿಂಗ್, ಕಂಕನಾಡಿ ಬೈಪಾಸ್ ರಸ್ತೆ, ಮಂಗಳೂರು 575002. ಮೊಬೈಲ್ ಸಂಖ್ಯೆ 9845292411, 9108583714, 8904173914. ಇಮೇಲ್ chetanabeautystudio@gmail.com. ವೆಬ್ www.cblaunch.com. Dr. M.V. Shetty Institutions, Mangaluru. Empowering dreams and achieving greatness since 1985. Dr. M.V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff.
first private college in Karnataka offering diverse healthcare programs, offers you multiple of courses. Dr. M.V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M.V. Shetty Institutions, Kavu Road, Vidyanagar, Mangaluru, Karnataka, 575013. Contact 0824 248 1048, 0824 248 1096. Website www.mvshettycolleges.edu.in.